ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘ ಉಡುಪಿ ಜಿಲ್ಲೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಆಯ್ಕೆ ಉಡುಪಿಯಲ್ಲಿ ನಡೆಯಿತು. ಉಡುಪಿಯ ಶಾರದಾ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮವನ್ನು ಪುತ್ತಿಗೆ ಶ್ರೀಗಳು ಉದ್ಘಾಟಿಸಿದರು. ಪ್ರಸಕ್ತ ಸಾಲಿನ ಶೈಕ್ಷಣಿಕ ವ್ಯಾಸಂಗ ಮಾಡ್ತಾ ಇರುವ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸ್ಪಂದಿಸುವ ತಂಡವನ್ನು ಈ ಸಂದರ್ಭ ರಚಿಸಲಾಯಿತು. ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಎಂಜಿಎಂ ಕಾಲೇಜಿನ ವಿಘ್ನೇಶ್ ಭಟ್ ಆಯ್ಕೆಯಾದರು. ತಾಲೂಕು ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಹಾಗೂ ಐಟಿಐ ಕಾಲೇಜಿನ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಜೊತೆಗೆ ಈ ಸಂದರ್ಭ ರಾಜ್ಯ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಸೂರಜ್ ಇಂದ್ರಾಳಿ ಅವರನ್ನ ಆಯ್ಕೆ ಮಾಡಲಾಯಿತು. ವಿದ್ಯಾರ್ಥಿ ಸಂಘದ ಆಯ್ಕೆ ಪ್ರಕ್ರಿಯೆಯನ್ನು ಉದ್ಘಾಟಿಸಿ ಮಾತನಾಡಿದ ಪುತ್ತಿಗೆ ಶ್ರೀಗಳು ವಿದ್ಯಾರ್ಥಿಗಳನ್ನ ಸಂಘಟಿತರಾಗಿ ಕ್ರೋಢೀಕರಿಸಿ ಈ ಒಂದು ಸಂಘ ಕೆಲಸ ಮಾಡ್ತಾ ಇರುವುದು ಶ್ಲಾಘನೀಯ. ದೇಶಪ್ರೇಮ ಮತ್ತು ದೇವಪ್ರೇಮ ಇದ್ದ ವಿದ್ಯಾರ್ಥಿಗಳು ಪರಿಪೂರ್ಣ ವಿದ್ಯಾರ್ಥಿಗಳಾಗಲು ಸಾಧ್ಯ. ಆದರೆ ಇಂದು ದೇಶಪ್ರೇಮವೂ ಇಲ್ಲ, ದೇವಪ್ರೇಮವೂ ಇಲ್ಲ, ಕೇವಲ ದೇಹಪ್ರೇಮ ಮಾತ್ರ ಇರುವುದು ವಿಷಾದನೀಯವಾಗಿದೆ. ವಿದ್ಯಾರ್ಥಿಗಳಿಗೆ ಆಂಜನೇಯ ಮಾದರಿಯಾಗಿದ್ದಾನೆ. ಆಂಜನೇಯನ ಸಾಮರ್ಥ್ಯವನ್ನು ಮೈಗೂಡಿಸಿಕೊಂಡು ವಿದ್ಯಾರ್ಥಿಗಳು ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಎಂದು ಹೇಳಿದರು. ಸಭಾ ಕಾರ್ಯಕ್ರಮದ ಬಳಿಕ ಉಡುಪಿಯ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆಯನ್ನು ನಡೆಸಲಾಯಿತು. ವಿದ್ಯಾರ್ಥಿಗಳಲ್ಲಿ ಬಹಳ ಮುಖ್ಯವಾಗಿ ಬೇಕಾದಂತಹ ಗುಣ ಅಂದರೆ ಎರಡು ಗುಣ. ಒಂದು ದೇಶಪ್ರೇಮ, ಇನ್ನೊಂದು ದೇವಪ್ರೇಮ. ದೇವರ ಬಗ್ಗೆ ಭಕ್ತಿ, ದೇಶದ ಬಗ್ಗೆ ಭಕ್ತಿ. ದೇಶಪ್ರೇಮ, ದೇವಪ್ರೇಮ ಇದು ಮಧ್ವಾಚಾರ್ಯ ತೋರಿಸಿದ ಎರಡು ಬೆರಳು. ಇದು ಎರಡು ಇತ್ತು ಹೇಳಿದರೆ ಅವರು ಪರಿಪೂರ್ಣ ವಿದ್ಯಾರ್ಥಿ ಆಗಲಿಕ್ಕೆ ಸಾಧ್ಯ ಇದೆ. ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ ದೇವಪ್ರೇಮವು ಕ್ಷೀಣವಾಗ್ತಾ ಇದೆ, ದೇಶಪ್ರೇಮವು ಕ್ಷೀಣವಾಗ್ತಾ ಇದೆ. ಬರೇ ದೇಹ ಪ್ರೇಮ, ದೇಹದ ಬಗ್ಗೆನೇ ನಾವು ಗಂಟೆಗಟ್ಟಲೆ ಅದರ ಬಗ್ಗೆ ಚಿಂತನೆ ಮಾಡೋದು, ಇಂತಹ ಒಂದು ಪ್ರವೃತ್ತಿ ಬೆಳೀತಾ ಇದೆ. ದೇಹ ಪ್ರೇಮಕ್ಕೆ ಕನಿಷ್ಠ ಗಮನ ಕೊಟ್ಟು ದೇವಪ್ರೇಮ, ದೇಶಪ್ರೇಮವನ್ನು ಬೆಳೆಸ್ತಕ್ಕಂತಹ ಈ ಒಂದು ಪ್ರವೃತ್ತಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಬೆಳೆಯಬೇಕು. ವಿದ್ಯಾರ್ಥಿಗಳಿಗೆ ಆಂಜನೇಯ ಬಜರಂಗ ಬಲಿ ಒಂದು ಆದರ್ಶವಾದ